ಉಡುಪಿಯಲ್ಲಿ ವಿಶ್ವ ಬಂಟರ ಸಮ್ಮೇಳನ ನಡೆಯುತ್ತಿದ್ದು ಶನಿವಾರ ಸಮ್ಮೇಳನವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉದ್ಘಾಟಿಸಿದರು. ಈ ಸಂದರ್ಭ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್, ಸ್ಪೀಕರ್ ಯುಟಿ ಖಾದರ್ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಸಮ್ಮೇಳನ ಉದ್ದೇಶಿಸಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ತುಳುವಿನಲ್ಲೇ ಭಾಷಣ ಆರಂಭಿಸಿದರು. ನಿಖಿಲಿಗೂ ಎನ್ನ ನಮಸ್ಕಾರ, ಎಂಚೌಲ್ಲರು ಎಲ್ಲರಿಗೂ ನಮಸ್ಕಾರ, ಹೇಗಿದ್ದೀರಿ ಎಂದ ಸಿಎಂ ಸಿದ್ದರಾಮಯ್ಯ ಬಂಟರು ಜಗತ್ತಿನ ಅನೇಕ ಪ್ರದೇಶಗಳಿಗೆ ವಲಸೆ ಹೋಗಿದ್ದಾರೆ. ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಅವರು ಅವರ ರಾಜ್ಯಕ್ಕೆ ಅಪಾರವಾದ ಕೊಡುಗೆಯನ್ನು ನೀಡಿದ್ದಾರೆ. ಹಾಗೆ ಮುಂದಿನ ಬಜೆಟ್ನಲ್ಲಿ ಬಂಟರ ಅಭಿವೃದ್ಧಿ ನಿಗಮ ಘೋಷಣೆ ಮಾಡ್ತೇನೆ ಎಂದರು. ಬರ್ಕೊಟ್ಟಿದ್ದಾರೆ. ನಿಖಿಲಿಗೆ ನನ್ನ ನಮಸ್ಕಾರ. ಬರ್ಕೊಟ್ಟಿದ್ದಾರೆ. ಎಂಚಾರ್ ಉಲ್ಲರ್ ವಿಶ್ವ ಬಂಟರ ಸಮ್ಮೇಳನದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಪೂಜ್ಯ ಡಾಕ್ಟರ್ ವಿಶ್ವ ಸಂತೋಷ್ ಭಾರತಿ ಶ್ರೀಪಾದರವರ ಬಾಗೂರು ಸಂಸ್ಥಾನ, ಈ ಸ್ವಲ್ಪ ಗಂಟಲು ತೊಂದರೆ ಆಗಿದೆ. ಇವತ್ತು ನೀವು ಬಜೆಟ್ನಲ್ಲಿ ಒಂದು ಮಾತು ಹೇಳಿದ್ರಿ, ಬಂಟರ ಅಭಿವೃದ್ಧಿ, ಒಂದು ಬಂಟರ ಅಭಿವೃದ್ಧಿ ನಿಗಮವನ್ನ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಅದನ್ನ ಜ್ಞಾಪಕ ಮಾಡೋದು. ಬಜೆಟ್ನಲ್ಲೂ ಕೂಡ, ಆಮೇಲೆ ಮ್ಯಾನಿಫೆಸ್ಟೋದಲ್ಲೂ ಕೂಡ ಹೇಳಿದ್ರು. ಅದೇ ಮ್ಯಾನಿಫೆಸ್ಟೋ ಪ್ರಣಾಳಿಕೆ ರೀ, ಪ್ರಣಾಳಿಕೆಯಲ್ಲಿ ಹೇಳಿದ್ರು ಅದನ್ನ ಘೋಷಣೆ ಮಾಡಬೇಕು ಅಂತ ಹೇಳಿದ್ದಾರೆ. ನಾನು ಮುಂದಿನ ಬಜೆಟ್ ಮಂಡಿಸುವಾಗ ಬಜೆಟ್ನಲ್ಲಿ ಅದನ್ನ ಘೋಷಣೆ ಮಾಡುತ್ತೇವೆ. ಉಡುಪಿಯಲ್ಲಿ ಶನಿವಾರ ವಿಶ್ವ ಬಂಟರ ಸಮ್ಮೇಳನ ಉದ್ಘಾಟನೆಗೊಂಡಿದ್ದು ಎರಡನೇ ದಿನವಾದ ಇಂದು ವಿಶ್ವ ಬಂಟರ ಸಾಂಸ್ಕೃತಿಕ ವೈಭವ ಅಮಣಿ ರಾಮಣ್ಣ ಹಾಲ್ನ ಹೊರಾಂಗಣದಲ್ಲಿ ನಡೆಯುತ್ತಿದೆ. ಕಾರ್ಯಕ್ರಮದಲ್ಲಿ ಶೋಭಾ ಕರಂದ್ಲಾಜೆ ಭಾಗಿಯಾಗಿದ್ದು, ಇಂದಿನ ಸಾಂಸ್ಕೃತಿಕ ವೈಭವದಲ್ಲಿ ವಿವಿಧ ಬಂಟರ ಸಂಘದ 29 ತಂಡಗಳು ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳಲಿದೆ. ಗೌರವ ಮನ್ಪೆರಿಗೆ ವೇದಿಕೆಗೆ ಆತ್ಮೀಯವಾದ ಸ್ವಾಗತ ಮಂತೊಂದುಲ್ಲ. ಜಾಗತಿಕ ಬಂಟರ ಸಂಘದ ಅಧ್ಯಕ್ಷರಾಗಿ ಪುರುಷೋತ್ತಮ್ ಶೆಟ್ರ್ ಇರ್ಲ ವೇದಿಕೆ ಬರಡು ಬಂದು ವಿನಂತಿ ಮಲ್ತೊಂದುಲ್ಲ ಉಪಸ್ಥಿತರಿದ್ದಾರೆ. ಅದರೊಂದಿಗೆ ವೇದಿಕೆಯಲ್ಲಿ ಜಾಗತಿಕ ಬಂಟರ ಸಂಘಗಳ ಉಪಾಧ್ಯಕ್ಷರಾಗಿರುವಂತಹ ಕರ್ನೇರ ವಿಶ್ವನಾಥ್ ಶೆಟ್ಟಿ ಅವರು ಹಾಗೆ ಉಳ್ತೂರು ಮೋಹನ್ ದಾಸ್ ಶೆಟ್ಟಿ ಅವರು ತಮ್ಮೆಲ್ಲರ ಉಪಸ್ಥಿತಿಯನ್ನು ಮತ್ತೊಮ್ಮೆ ಗೌರವಿಸ್ತಾ ಇದ್ದೇನೆ. ಹಲೋ, ಇಡೀ ತಂಡಕ್ಕೆ ಅಭಿವಾದನೆ ಧನ್ಯವಾದವನ್ನ ಸಲ್ಲಿಸ್ತಾ ಇದ್ದೇವೆ. ವಂದನೆಗಳು ತಿಳಿಸ್ತಾ ಇದ್ದೇನೆ. ಹಾಗೆ ನಮ್ಮೊಂದಿಗೆ ವೇದಿಕೆಯಲ್ಲಿ ಬೈಂದೂರು ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ರಿಜಿಸ್ಟರ್ಡ್ ವಿಶ್ವ ಬಂಟರ ಸಮ್ಮೇಳನ 2023 ಸ್ನೇಹಿತರೆ, ಐಕಳ ಹರೀಶ್ ಶೆಟ್ಟಿ ಅವರು ಜಾಗತಿಕ ಬಂಟರ ಸಂಘಗಳ ಸಾರಥಿಯಾದ ನಂತರ ಅಲ್ಪ ಅವಧಿಯಲ್ಲಿ ಸರಿಸುಮಾರು 25 ಕೋಟಿಗೂ ಹೆಚ್ಚಿನ ಮೊತ್ತದ ವಿಲೇವಾರಿಯೊಂದಿಗೆ ವಿಶೇಷವಾದಂಥ ಒಂದು ಮಹತ್ತರವಾದ ಸಾಮಾಜಿಕ ಚಿಂತನೆಯ ಕಾರ್ಯಕ್ರಮದೊಂದಿಗೆ ಬಂಟ ಸಮಾಜಕ್ಕೆ ಒಂದು ಶಕ್ತಿಯಾಗುವಂಥ ಬೇರೆ ಬೇರೆ ಕಾರ್ಯಕ್ರಮವನ್ನು ನೀಡ್ತಾ ವಿನಂತಿಸ್ತಾ ಇದ್ದೇನೆ. ಹಾಗೆ ಜಾಗತಿಕ ಬಂಟರ ಸಂಘಗಳ ಉಪಾಧ್ಯಕ್ಷರಾಗಿರುವಂತಹ ಕರ್ನೇರ ವಿಶ್ವನಾಥ್ ಶೆಟ್ಟಿ ಅವರು ಕೂಡ ಜೊತೆ ಆಗಬೇಕು ಆಗಿ ವಿನಂತಿಸ್ತಾ, ಉಳ್ತೂರು ಮೋಹನ್ ದಾಸ್ ಶೆಟ್ಟಿ ಅವರಿದ್ದಾರೆ, ಕರ್ನೂರು ಮೋಹನ್ ರೈ ಇವರೆಲ್ಲರನ್ನ ಗೌರವಕ್ಕಾಗಿ ಸ್ವಾಗತಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ತುಂಬ ಅದ್ಭುತವಾದಂಥ ಒಂದು ಕಾರ್ಯಕ್ರಮವನ್ನು ವಿಶ್ವ ಬಂಟರ ಸಂಘ ಇವತ್ತು ಮಾಡ್ತಾ ಇದೆ, ಸನ್ಮಾನ್ಯ ಹರೀಶ್ ಶೆಟ್ಟಿ ಅವರ ನೇತೃತ್ವದಲ್ಲಿ. ಕಳೆದ ಬಾರಿನೂ ನಾವು
ಕಾರ್ಯಕ್ರಮ ಮಾಡಿದ್ವಿ, ಆದರೆ ಒಳಾಂಗಣದಲ್ಲಿ ಮಾಡಿದ್ವಿ. ಈ ಬಾರಿ ಇಷ್ಟೊಂದು ಸುಂದರವಾದಂಥ ವೇದಿಕೆಯನ್ನು ನಿರ್ಮಾಣ ಮಾಡಿ ಇಡೀ ಜಗತ್ತಿನ ಎಲ್ಲ ಬಂಟ ಸಮಾಜದ ಪ್ರಮುಖರನ್ನ ಕರೆಸಿ ಇವರು ನಮ್ಮೂರಿನ ನಾಗ ಇರ್ಬೋದು, ನಮ್ಮೂರಿನ